ಆತ್ಮೀಯ ಎಲ್ಲ ಪತ್ರಿಕಾ ಸ್ನೇಹಿತರೆ, ದೃಶ್ಯ ಮಾಧ್ಯಮ ಸ್ನೇಹಿತರೆ, ಐ ಆಮ್ ವೆರಿ ಸಾರಿ ತಮಗೆ ಆದ ಇನ್ಕನ್ವೀನಿಯನ್ಸಿಗೆ. ಇವತ್ತು ಅನಿರೀಕ್ಷಿತವಾದ ಒಂದು ನಿಮ್ಮ ಭೇಟಿಯನ್ನು ಮಾಡಿ ಸಾರ್ವಜನಿಕರ ಗಮನಕ್ಕೆ ತರಬೇಕಾದಂಥ ನನ್ನ ಕರ್ತವ್ಯ ಇದ್ದಿದ್ದರಿಂದ ತಮಗೆ ತೊಂದರೆ ಕೊಟ್ಟಿದ್ದೀನಿ, ದಯಮಾಡಿ ಕ್ಷಮಿಸಿ. ಇವತ್ತು ಗಣತಿ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಅದು ಶೈಕ್ಷಣಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಆರ್ಥಿಕವಾಗಿ ಹಿಂದುಳಿದವರು ಯಾವುದೋ ಕಾರಣ ಬೇರೆ ಬೇರೆ ಏನು ಬೇಕಾದ್ರೂ ಇರಲಿ, ಅದು ನಮಗೆ ಸಂಬಂಧಪಟ್ಟದ್ದು ವಿಚಾರ ಅಲ್ಲ. ಗಣತಿ ನಡೀತಾ ಇದೆ. ಗಣತಿ ಕಾರ್ಯಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ. ಅದನ್ನು ಪ್ರಾರಂಭದಿಂದಲೂ ಹೇಳಿದೆ, ಪಕ್ಷದ ವತಿಯಿಂದಲೂ ಹೇಳಿದ್ದೇವೆ. ನಾನೊಬ್ಬ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಕೂಡ ಹೇಳ್ತಾ ಇದ್ದೇನೆ, ಗಣತಿ ಕಾರ್ಯಕ್ಕೆ ನಮ್ಮದು ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ. ಆದರೆ ಗಣತಿಯನ್ನು ಮಾಡೋ ಮುಂಚೆ ತಗೋಬೇಕಾದಂಥ ಪೂರ್ವಭಾವ ಸಿದ್ಧತೆಗಳಿದೆಯಲ್ಲ, ಸಿದ್ಧತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಅದರಲ್ಲೂ ಮಂಗಳೂರು ಎಜುಕೇಷನ್ ಹಬ್, ಅತ್ಯಂತ ಬುದ್ಧಿವಂತರು ಇರ್ತಕ್ಕಂಥ ಜಾಗ ಮತ್ತು ಶೈಕ್ಷಣಿಕವಾಗಿ ಮೊದಲನೇ ಸ್ಥಾನವನ್ನು ಪಡೆದಂಥ ಜಾಗ ಮಂಗಳೂರು ನಮ್ಮ ರಾಜ್ಯದಲ್ಲಿ SLC ರಿಸಲ್ಟ್ನಲ್ಲಿ. ಇಂಥ ಒಂದು ಜಾಗದಲ್ಲಿ ಅವೈಜ್ಞಾನಿಕವಾಗಿ ತೆಗೆದುಕೊಂಡಂಥ, ಅದು ಜಿಲ್ಲಾಧಿಕಾರಿಗಳಿಗೆ ಕೆಳಗಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಅಧಿಕಾರಿಗಳಿರ್ಬೋದು, ಅವರುಗಳ ತಪ್ಪಿನಿಂದ ಆದಂಥ ಒಂದು ಪರಮಾವಧಿಯಿಂದ ಇವತ್ತು ಶೈಕ್ಷಣಿಕ ಈ ಸಮೀಕ್ಷೆ ಕಾರ್ಯ ಸಂಪೂರ್ಣ ಹದಗೆಟ್ಟಿದೆ, ತಪ್ಪಿದೆ, ದಾರಿ ತಪ್ಪಿದೆ. ಈ ದಾರಿ ತಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ಜಿಲ್ಲಾಧಿಕಾರಿಗಳನ್ನು ಈ ಮುಂಚೆ ಕೂಡ ಭೇಟಿ ಮಾಡಿದ್ದೇನೆ, ಖುದ್ದು ಭೇಟಿ ಮಾಡಿದ್ದೇನೆ. ಮತ್ತು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ನಮ್ಮ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳನ್ನು ಒಳಗೊಂಡು ನಾವು ಖುದ್ದು ಭೇಟಿ ಮಾಡಿದ್ದೇನೆ ಮತ್ತು ಅವರಿಗೆ ಅವರ ಗಮನಕ್ಕೆ ಕೂಡ ವಿಷಯಗಳನ್ನು ತಂದಿದ್ದೇನೆ. ತಂದ ನಂತರವೂ ಕೂಡ ಇದುವರೆಗೂ ಸರಿಯಾಗಲಿಲ್ಲ. ಇನ್ನು 3 ದಿನ ಉಂಟು. ಇನ್ನು 2 ದಿನ ಈ ಸಮೀಕ್ಷೆ ಮುಗಿದ ಮೇಲೆ ಶಾಲೆ ಪ್ರಾರಂಭ ಆಗುತ್ತದೆ. ಶಿಕ್ಷಕರು ಶಾಲೆಗೆ ಹೋಗಬೇಕಾ, ಈ ಸಮೀಕ್ಷೆಯಲ್ಲೇ ಉಳಿಬೇಕಾ? ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದರ ಪರಿಣಾಮ ಏನಾಗ್ತದೆ ಮುಂದೆ ಮಕ್ಕಳಿಗೆ SLC ಫಲಿತಾಂಶದಲ್ಲಿ ಇದು ಪರಿಣಾಮ ಬೀರ್ತದೆ. ಇದನ್ನು ನಾವು ಪ್ರಾರಂಭ ದಿನಗಳಿಂದಲೂ ಹೇಳ್ಕೊಂಡು ಬಂದಿದ್ದೇವೆ. ನಾವು ಹೇಳ್ತಕ್ಕಂಥದ್ದು, ಇವತ್ತು 22ನೇ ತಾರೀಕು ಈ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಸರ್ಕಾರ ಚಾಲನೆ ನೀಡಿದೆ. 22 ಮಂಗಳೂರು ಜಿಲ್ಲೆಯಲ್ಲಿ, ಅದಕ್ಕೆ ನಾನು ಬುದ್ಧಿವಂತರಿರತಕ್ಕಂಥ ಜಾಗ ಅಂತ ಹೇಳಿದ್ದು, ಮಂಗಳೂರಿನಲ್ಲಿ 27ನೇ ತಾರೀಕು ಸೂಪರ್ವೈಸರ್ಗಳನ್ನ ನೇಮಕ ಮಾಡ್ತೀವಿ. ತೆಗೀರಿ, ಆದೇಶ ಉಂಟು. ಇಲ್ಲಿ 22ರಿಂದಲೇ ಸಮೀಕ್ಷೆ ಪ್ರಾರಂಭ ಆಗಬೇಕಾದ್ರೆ ಮೇಲ್ವಿಚಾರಕನ 8 ದಿವಸ ಮುಂಚೆ ಹಾಕ್ಬೇಕೋ 8 ದಿವಸ ಆಮೇಲೆ ಹಾಕ್ಬೇಕು ಹೇಳಿ. ನೀವು ಮೇಲ್ವಿಚಾರಕರನ್ನು 1 ವಾರದ ಈ ಸರ್ಕಾರ ಆದೇಶ ಕೊಟ್ಟು 1 ವಾರದ ನಂತರ ಹಾಕಿದ್ರಿಂದ ಇವತ್ತು ಈ ಪರಿಸ್ಥಿತಿಯನ್ನು ನೀವು ಎಲ್ಲ ಶಿಕ್ಷಕರಿಗೆ ನರಕಯಾತನೆಯನ್ನು ಮಾಡಿದ್ದೀರಿ. ರಜಾ ದಿನಗಳು ಹೋಯಿತು, ಆಯುಧ ಪೂಜೆ ಹಬ್ಬ ಹೋಯಿತು, ಗಾಂಧಿ ಜಯಂತಿ ಹೋಯಿತು, ಇವೆಲ್ಲವನ್ನು ಮೀರಿ ಕೂಡ ಕೆಲಸ ಮಾಡಿದ್ದಾರೆ. ಇವತ್ತು ಕೆಲಸ ಮಾಡಿದರೂ ಕೂಡ ಫಲಿತಾಂಶ ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದನ್ನ ಜಿಲ್ಲಾಧಿಕಾರಿಗಳು ಹೇಳಬೇಕು. ಇದರಲ್ಲಿ ಪ್ರಾರಂಭದಲ್ಲಿ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಆಫ್ ದಿ ಗೌರ್ನಮೆಂಟ್ ಒಂದು ಆದೇಶ ಮಾಡಿದರು. ಯಾವುದೇ ವಿಶೇಷವಾಗಿ ಹೈಸ್ಕೂಲ್ ಶಿಕ್ಷಕರನ್ನು ಇದಕ್ಕೆ ಬಳಕೆ ಮಾಡಬಾರ್ದು. ದಿರ್ ಈಸ್ ಎ ಆರ್ಡರ್ ಫ್ರಮ್ ದಿ ಸುಪ್ರೀಂ ಕೋರ್ಟ್. ಯಾವುದೇ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ಯಾವುದೇ ಬೇರೆ ಅನ್ಯ ಕಾರ್ಯಗಳಿಗೆ ನೇಮಕ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ, ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಲಿ ತೊಂದರೆ ಆಗ್ತದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಅದು ಒಂದು ಕಡೆ ಇರಲಿ. ನಮ್ಮ ಇವರು ಯಾರು ರಶ್ಮಿ ಮೇಡಮ್ನವರು, ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಅವರೊಂದು ಆದೇಶ ಕೊಟ್ಟರು.
ನಮ್ಮ ಹೈಸ್ಕೂಲ್ನ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೆ ಈ ಸಮೀಕ್ಷೆಗೆ ತಾವು ತಗೊಳ್ಬಾರ್ದು ಅಂತ ಆದೇಶ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕಾಪಿಗಳನ್ನು ಹಾಕಿದ್ದಾರೆ. ಇನ್ ಸ್ಪೈಟ್ ಆಫ್ ದ್ಯಾಟ್ ನೀವು ಹೈಸ್ಕೂಲ್ ಶಿಕ್ಷಕರನ್ನ ಯಥೇಚ್ಛವಾಗಿ ಬಳಸ್ಕೊಂಡಿದ್ದೀರಿ. ಇವಾಗ ನೋಡಿ ನಿಮ್ಮ ಎದುರನ್ನೇ ಕಾಣ್ತದೆ ಎಂತೆಂಥ ನೋವಿನಲ್ಲಿ ಬಂದಿದ್ದಾರೆ ಅವರೆಲ್ಲ ಅಂತೇಳಿ ಅಂತ. ಇಲ್ಲಿ ಬಂದಿರೋರು ಆ್ಯಕ್ಚುಲಿ ಆರ್ಗನೈಜೇಷನವ್ರು ಬಂದಿರೋದು, ಬಾಕಿಯವರೆಲ್ಲ ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅಲಾಟ್ ಮಾಡಿದಾರಲ್ಲ ಹಾಗೆ. ಇದ್ರ ಜೊತೆಯಲ್ಲಿ ನಾವು ಅನೇಕ ಸಲಹೆಗಳನ್ನು ಕೊಟ್ಟು ಪ್ರಾರಂಭದಲ್ಲಿ ಆ ಎಲ್ಲ ಸಲಹೆಗಳನ್ನು ಕೇಳಿದರು, ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ಮಾಡಲಿಲ್ಲ. ಇಲ್ಲಿಂದ ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾನು ಮೊನ್ನೆ ಕೂಡ ಒಂದು ಪ್ರೆಸ್ನಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಒಬ್ಬರು ADCಯಿಂದ ಆಗಿರ್ತಕ್ಕಂಥ ಅನಾಹುತಗಳು ಇಲ್ಲಿ ಇರ್ತಕ್ಕಂಥ ರಾಜವನ್ನವರು ಒಬ್ಬರು ADC ಅವರಿಂದ ಸಂಪೂರ್ಣ ಅನಾಹುತ ಆಗಿದೆ. ಹಾಗಿದ್ರೆ ನಾನು ಒಂದು ಹೇಳೋದು ನಿಮಗೆ, ನಾನು ಐ ಆಮ್ ರೆಪ್ರೆಸೆಂಟಿಂಗ್ 6 ಡಿಸ್ಟ್ರಿಕ್ಟ್ಸ್. ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಕೂರ್ಗ್. ಹಾಗಿದ್ರೆ ಇಷ್ಟೊಂದು ವೈಫಲ್ಯ ಅಲ್ಲಿ ಯಾಕೆ ಆಗಲಿಲ್ಲ? ಅಲ್ಲೂ ಕೂಡ ಸಮೀಕ್ಷೆ ನಡೀತಾ ಇದೆಯಲ್ಲ, ಅಲ್ಲೂ ತೊಂದರೆ ಆಗಿಲ್ಲ ಅಂತ ನಾನು ಹೇಳಲ್ಲ. ತೊಂದರೆ ಆಗಿದೆ, ಅದು ನಿಭಾಯಿಸುವಾಗ ಯಾವ ರೀತಿ ನಿಭಾಯಿಸ್ಬೇಕೋ ಆ ರೀತಿ ನಿಭಾಯಿಸಿದ್ದಾರೆ. ಇವತ್ತು ಇದನ್ನು ಈ ರೀತಿ ನಿಮ್ಮ ವೈಫಲ್ಯವನ್ನು ಶಿಕ್ಷಕರಿದ್ದಾರೆ, ಜಿಲ್ಲೆಯಲ್ಲಿ ಎಷ್ಟು ಶಿಕ್ಷಕರಿದ್ದಾರೆ ಫ್ರಮ್ ಪ್ರೈಮರಿ ಟು ಹೈಸ್ಕೂಲ್ ಅನ್ನೋದು ಮಾಹಿತಿ HRMS ಇದೆ, ತಗೊಂಡಿದ್ದೀರಿ. ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಈ ಸಮೀಕ್ಷೆಗೆ ಅವಶ್ಯಕತೆ ಇರ್ತಕ್ಕಂಥ ಎಷ್ಟು ಜನ ಬೇಕು ಅನ್ನೋದು ಕೂಡ ನೀವು ರೂಪರೇಷೆಗಳನ್ನ ತಯಾರು ಮಾಡಬೇಕು. ಆ ಪ್ರಕಾರ ಮಾಡಿದಾಗ ಒಟ್ಟು ಶಿಕ್ಷಕರ ಅವೈಲಬಿಲಿಟಿ ಎಷ್ಟಿದೆ, ಜೊತೆಯಲ್ಲಿ ಅದರ್ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ರೆವಿನ್ಯೂಯಿಂದ ಹಿಡಿದು ರೇಷ್ಮೆ ಏನೇನೋ ಡಿಪಾರ್ಟ್ಮೆಂಟ್ಗಳಿದ್ದಾವಲ್ಲ, ಫಿಶರೀಸ್, ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಎಷ್ಟು ಜನ ನೌಕರರು ನಿಮಗೆ ಸಿಗ್ತಾರೆ ಈ ಪಟ್ಟಿ ಬೇಕಲ್ಲ. ಈ ಎಲ್ಲ ನೌಕರನ್ನು ಒಳಗೊಂಡಂಥ ಪಟ್ಟಿಯಲ್ಲಿ ಟೋಟಲ್ ಇಷ್ಟು ಜನ ಬರ್ತಾಯಿದ್ದಾರೆ. ನಮಗೆ ಅವಶ್ಯಕತೆ ಇರೋದು ಇಷ್ಟು. ಈ ಅವಶ್ಯಕತೆಗೆ ಮೀರಿ ಸಾಕಾಗಲಿಲ್ಲ ಅಂದಾಗ ನಾನೇನು ಮಾಡಬೇಕು ಅನ್ನೋದನ್ನ ಇವರು ಆಲೋಚನೆ ಮಾಡಬೇಕು. ಇವರಿಗೆ ಎಷ್ಟು ಅವಶ್ಯಕತೆ ಇದೆ, ಅವಶ್ಯಕತೆಗೆ ಮೀರಿ ನಮ್ಮ ಸರ್ಕಾರಿ ನೌಕರರಿದ್ದಾರೆ ಈ ಜಿಲ್ಲೆಯಲ್ಲಿ. ಯಾಕೆ ನೀವು ವೈ ಆಫ್ಟರ್ ಕಂಪ್ಲೀಟ್ ಡಿಪೆಂಡ್ ಅಪಾನ್ ದಿ ಟೀಚರ್ಸ್? ನಿಮಗೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಲ್ವಾ? ಅವ್ರನ್ನೂ ಬಳಕೆ ಮಾಡ್ಕೊಳ್ಳಿ. ಬಂಟ್ವಾಳದಲ್ಲಿ ಬೆಳಗ್ಗೆ ಕೇಳಿದೆ, ಸರ್ PDOಗಳು ಎಲ್ಲರನ್ನೂ ಅಲಾಟ್ ಮಾಡಿದ್ದೀರಲ್ಲ, ಎಷ್ಟು ಜನ ಲಾಗಿನ್ ಆಗಿದೆ? ಅದರ್ ದ್ಯಾನ್ ಟೀಚರ್ಸ್, more than 80% of the other departments, they are not logged. ನಾನು ಅಲಾಟ್ ಮಾಡಿದ್ದೀನಿ, ಬಟ್ ಅಲಾಟ್ ಮಾಡಿದ ಮೇಲೆ ಲಾಗಿನ್ ಆಗಬೇಕು, ಲಾಗಿನ್ ಆಗಿಲ್ಲ. PDOಗಳು ಕಳೆದ 3 ದಿನ ಹಿಂದೆ ಬಂಟ್ವಾಳ ತಾಲೂಕಿನಲ್ಲಿ PDOಗಳು ಲಾಗಿನ್ ಆಗಿದ್ದಾರೆ. ಇಲ್ಲಿ ಯಾರ್ಯಾರ ಮನೆ ಎಲ್ಲಿದೆ, ಹೇಗಿದೆ, ಮತ್ತು ಅವ್ರು ಎಲ್ಲಿ ವಾಸ ಮಾಡ್ತಾರೆ, ಅವ್ರು ಏನು ಅನ್ನೋದು ವಿಚಾರ, ಸಂಪೂರ್ಣ ವಿಚಾರ ಯಾರಿಗೆ ಗೊತ್ತು? PDOಗಳಿಗೆ ಈಸಿ ಗೊತ್ತು. ಜೊತೆಯಲ್ಲಿ ನಮ್ಮ ಶಿಕ್ಷಕರಿಗೆ ನಾನು ಹೇಳೋದು, ಅವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಜಾಗದಲ್ಲಿ ಇವರಿಗೆ ಅಲಾಟ್ಮೆಂಟ್ ಕೊಡಿ. ಅಲ್ಲಿ ಸಿಕ್ಕಿಲ್ಲ ಅಂದರೆ ಪಕ್ಕದಲ್ಲಿ ಕೊಡಿ, ತೊಂದರೆ ಇಲ್ಲ. ಅಲ್ಲಿ ಆಗಿದರೆ ಎಕ್ಸಸ್ ಇದ್ದರೆ ಏನಾದ್ರು ಆದರೆ ಅಂತೇಳಿಂದ ನೀವು ಆ ಜಾಗ ಎಲ್ಲ ಬಿಟ್ಟು ಮಂಗಳೂರು ಉತ್ತರ ತಾಲೂಕಿನವ್ರನ್ನ ದಕ್ಷಿಣ ತಾಲೂಕಿನ ಉತ್ತರ ತಾಲೂಕಿಗೆ ಮೂಡುಬಿದ್ರೆಯಿಂದ ಮಂಗಳೂರಿಗೆ ತಂದು ಹಾಕಿದ್ದಾರೆ. ಕೇಳಿ, ಈ ಸತ್ಯ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು ಕೇಳಿ. ಇಷ್ಟೊಂದು ಅವೈಜ್ಞಾನಿಕವಾಗಿ ಮಾಡಿದರ ಫಲವಾಗಿ ಇವತ್ತು ನೀವು ಸಮೀಕ್ಷೆಯನ್ನು ಫಿನಿಷ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಕೇವಲ 2 ದಿನ ಉಳ್ಕೊಂಡು, ಈ ಉಳ್ಕೊಂಡಿದ್ದಂಥ ದಿನಗಳಲ್ಲಿ ನಾವು ಮಾಡಲೇಬೇಕು ಅಂತೇಳಿ ನೀವು ಹಠ ಮಾಡಿದರೆ ಆಗಲಿಲ್ಲ. ಅದಕ್ಕೊಂದು ರೂಪರೇಷೆ ತಯಾರು ಮಾಡು. ಈ ಥರ ಹೇಳಿದ್ರಲ್ಲ ಅವರು, ಏನೇನು GPS ನನಗೆ GPS ಕೊಟ್ಟಿದ್ರು ಮುಂಚೆ, ನನಗೆ 120 ಮನೆ ಅಲಾಟ್ ಮಾಡಿದರು. ಅಲ್ಲಿ ಸ್ಪಾಟಿಗೆ GPS ಪ್ರಕಾರ ನಾನು ಹೋದಾಗ ನನಗೆ ಇನ್ನು 50-60 ಮನೆ 70 ಮನೆ ಎಕ್ಸ್ಟ್ರಾ ಸಿಕ್ಕಿದೆ. ಆ ಮನೆ ಎಲ್ಲ ಸಮೀಕ್ಷೆ ಮಾಡಿದ್ದೀವಿ ನಾವು. ಈಗ ನಾವು ಏನು ಹೇಳ್ತಾ ಇದ್ದೀವಿ, ನಾವೇನೇನು ಸಮೀಕ್ಷೆ ಮಾಡೋದು ಮತ್ತು ಏನೇನು ಯಾರ್ಯಾರು ಸೆಲ್ಫ್ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದಾರೆ, ಇವೆಲ್ಲ ನೀವೆಲ್ಲ ಕೆಲವರು ಮಾಡ್ಕೊಂಡಿರ್ಬೋದು ಸೆಲ್ಫ್ ಎಕ್ಸಿಕ್ಯೂಟ್. ಆ ಸೆಲ್ಫ್ ಎಕ್ಸಿಕ್ಯೂಟ್ ಆದವ್ರದ್ದು ಲಿಸ್ಟ್ ಅವ್ರ ಹತ್ರ ಇದೆ, ಜಿಲ್ಲಾಧಿಕಾರಿಗಳ ಹತ್ರ.
ಪ್ಲಸ್ ನಾನು ಕೆಲಸ ಮಾಡಿದ್ದು ಕೂಡ ಇದೆ. ಅವನ್ನೆಲ್ಲ ಡಿಲೀಟ್ ಮಾಡಿ, ಇದರಿಂದ ಡಿಲೀಟ್ ಮಾಡಿ. ಈಗ ಆಗಿರೋ ಕೆಲಸವನ್ನ ಬೇರೆ ಕಡೆ ಹಾಕಿ, ಇನ್ನು ಆಗಬೇಕಾದ್ರದನ್ನು ಎಕ್ಸ್ಟ್ರಾ ಸಪ್ರೇಟ್ ಕೊಡಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಈ ಮಿಕ್ಸ್ ಮಾಡಿ ಕೊಟ್ಟಾಗ ನಾನೊಂದು 50 ಮನೆ ಮಾಡಿದ್ದೀನಿ, ಬಟ್ ನನಗೆ ಜಾಗ ಇರಲಿಲ್ಲ, ಬೇರೆ ಕಡೆ ಹಾಕಿದ್ದಾರೆ. ಬಟ್ ಇಲ್ಲೊಬ್ರಿಗೆ ಹಾಕಿದ್ದಾರೆ, ಅವ್ರು ಹೋಗ್ಬೇಕಾದ ಇಲ್ಲಿಗೆ ವಾಪಸ್ ಆಗಿರೋ ಮನೆಗೆ ಹೋಗ್ಬೇಕಾಗತ್ತೆ. ಇಷ್ಟೊಂದು ಅವರಿಗೆ ಎಷ್ಟು ಹೇಳಿದ್ರು ಕೂಡ ಈಗಲೂ ಕೂಡ ADC ಅವರೆಲ್ಲ ಕೂತು ಒಂದು ಪ್ರಾರಂಭದಲ್ಲೂ ಮೀಟಿಂಗ್ ಮಾಡಲಿಲ್ಲ, ಈಗಲೂ ಕೂಡ ಸರಿಯಾದ ಮೀಟಿಂಗ್ ಮಾಡಿ ಸರಿಯಾದ ವಿಶ್ವಾಸಕ್ಕೆ ನಮ್ಮ BOಗಳಾಗಲಿ DDP ಆಗಲಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಿಕ್ಷಕರನ್ನ ಇವ್ರನ್ನಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ. ಒಟ್ರಾಸಿ ನೀವು ಹೋಗಿ ಕೆಲಸ ಮಾಡಬೇಕು. ಹಾಗಿದ್ರೆ ಸೀರಿಯಸ್ ಏಲ್ಮೆಂಟ್ ಇರ್ತಕ್ಕಂಥ ಬೇಕಾದಷ್ಟು ಜನ ಟೀಚರ್ಸ್ ಇದ್ದಾರೆ, ಚೆಕ್ ಮಾಡಿ ನೀವು. ಹಾರ್ಟ್ ಪೇಷಂಟ್ ಇದ್ದಾರೆ, ಲಿವರ್ ಪೇಷಂಟ್ ಇದ್ದಾರೆ, ಅವರು ಮತ್ತು ಡಯಾಲಿಸಿಸ್ ಪೇಷಂಟ್ಗಳಿದ್ದಾರೆ, ಆಮೇಲೆ ಹೆರಿಗೆ ಆದವರು ಇದ್ದಾರೆ, ಬೇರೆ ಬೇರೆ ತೊಂದರೆಗಳಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ಪಟ್ಟಿಯಲ್ಲಿ ಹಾಕಿದರು. ಈ 59 ವರ್ಷ, ನಾಳೆ ಇನ್ನೊಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ, ಅವ್ರನ್ನ ಇಲ್ಲಿ ಹಾಕಿದ್ದಾರೆ ಸಮೀಕ್ಷೆಗೆ. ಅವ್ರಿಗೆ ಶಕ್ತಿ ಇದ್ದರೆ ಪಾಪ ಹೋಗ್ತಾರೆ, ಅವ್ರು ಹೇಳ್ತಾರೆ ನನಗೆ ಆಗ್ತಾಯಿಲ್ಲ, ಆಗೋದಿಲ್ಲ ಅಂತ. ಇದು ಗುಡ್ಗಾಡು ಇದೆ. ಮಂಗಳೂರು, ಉಡುಪಿ ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ ಎಲ್ಲ ಗುಡ್ಗಾಡು ಪ್ರದೇಶ ಇದೆ. ಅಲ್ಲಿಗೆಲ್ಲ ಹೋಗ್ಬೇಕಲ್ಲ ಇವರು ನಡ್ಕೊಂಡು. ನಿಮಗೆ ಗೊತ್ತಿದೆ GPS ಹಾಕಿದರೆ ಏನಾಗ್ತದೆ ಪರಿಣಾಮ ಅಂತೇಳಿ. GPS ನಾನು ಕಾರಲ್ಲೇ ಹೋಗ್ಬೇಕಾದ್ರೆ ಎಷ್ಟೋ ಸರಿ ಬೈಕ್ ಇದನ್ನು ತೋರಿಸಿದ್ದೀನಿ GPS-ಅಲ್ಲಿ. ಆ GPS-ಅಲ್ಲಿ ಇದ್ದಂಥ GPS ಒಂದೇ ಸಾಧನದಲ್ಲಿ ನಾನೆಲ್ಲ ಮನೆಗಳಿಗೂ ಹೋಗೋಕ್ಕಾಗಲ್ಲ. ಈ ಪರಿಸ್ಥಿತಿ ಇದೆ. ಆಮೇಲೆ ಈಗ ನೋಡಿ, ಈಗ ಅವರು ಏನೇನು ಇನ್ನೊಂದು ಇವತ್ತು ಬೆಳಿಗ್ಗೆ ಇವ್ರೇನು ಮಾಡಿದ್ರು, 22ನೇ ತಾರೀಕು ಪ್ರಾರಂಭ ಆಗಬೇಕಾದಂಥದ್ದ ಒಂದು ಈ ಸಮೀಕ್ಷೆಗೆ 27ನೇ ತಾರೀಕು ಅಟ್ ಎ ಟೈಮ್ 1500 ಜನಕ್ಕೆ ಒಂದು ಕಡೆ ಟ್ರೈನಿಂಗ್ ಕ್ಯಾಂಪು. 1500 ಜನಕ್ಕೆ ಒಂದೇ ಜಾಗದಲ್ಲಿ ಮಾಡ್ತಾರೆ. ಪ್ರಾಪರ್ ಟ್ರೈನಿಂಗ್ ಇಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಸರ್. ಆಮೇಲೆ ಇವರು ನಮ್ಮ ಚೀಫ್ ಸೆಕ್ರೆಟ್ರಿ ಇವರೇ ಹೇಳಿದ್ದಾರೆ 60 ಕ್ವಶನ್ ಮೇಲಿದೆ ಒಬ್ಬೊಬ್ಬರಿಗೆ. ಒಬ್ಬರನ್ನ ಮುಗಿಸ್ಬೇಕಾದ್ರೆ ಮಿನಿಮಮ್ ನಿಮಗೆ ಇಟ್ ನೀಡ್ಸ್ 45 ಮಿನಿಟ್ಸ್. 45 ನಿಮಿಷ ನೀವು ಒಬ್ಬರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಮುಗಿಸ್ಬೇಕಾದ್ರೆ 128 ಮನೆ ಕೊಟ್ಟಿದ್ದೀರಿ. ಈ ರಜಾ ಅವಧಿ ಒಳಗಡೆ ನೀವು ಆ 128 ಮನೆಯಲ್ಲಿ ಅವ್ರು ಹೇಳಿದ್ರಲ್ಲ, 128 ಮನೆ ನಾನು ಚೆಕ್ ಮಾಡಿ ಹೋದರೆ ನಾನು ಕೊಟ್ಟಿರೋ ಅಲಾಟ್ಮೆಂಟಲ್ಲಿ ನಾನು 200 ಮನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಕೊಟ್ಟಿದ್ದಾರೆ, ಫಿಗರ್ ಕೊಟ್ಟಿದ್ದಾರೆ ನಮ್ಮ ಹತ್ರ, ಇದೇ ಫಿಗರ್ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ದಾರೆ, DC-ಗೂ ಕೂಡ ಹಾಕಿದ್ದಾರೆ. ನೀವು ಕೊಟ್ಟಿರೋ 168 ಮನೆ, ಆದರೆ ನಾನು 250 ಮನೆ ಮೇಲ್ ಮಾಡಿದ್ದೀನಿ, ಇನ್ನೂ ಕೂಡ ನನಗೆ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದೀರಿ ಅಂತೇಳಿ ಹೇಳಿದ್ದಾರೆ. ಮೋಸ್ಟ್ ಆಫ್ ದಿ ಟೀಚರ್ಸ್ ಎಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಅದರ ನಡುವೆ ಕೂಡ ಗಣತಿಯಲ್ಲಿ ಕೆಲಸ ಮಾಡುವಾಗ ಏನು ಅವ್ರು ಕೆಲಸ ಮಾಡಿದ್ದಾರೆ. ಈಗ ನೋಡಿ, ಈಗೇನು ಮಾಡಿದ್ದಾರೆ, ಸುಮಾರು 5,80,000 ಮನೆಗಳಿದ್ದಾವೆ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ. 5,80,000. 3,50,000 ಈಗಾಗಲೇ ಶೈಕ್ಷಣಿಕ ಸಮೀಕ್ಷೆ ಮುಗಿದಿದೆ. ಇನ್ನು 2,30,000 ಉಳಿದುಕೊಂಡಿದೆ. ಇದು 2,30,000ನ ಇನ್ನು 2-3 ದಿನದಲ್ಲಿ ಮುಗಿಸೋದಕ್ಕೆ ನಾವು ಈಗ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ರಜಾ ಅವಧಿನೂ ಇಲ್ಲ, ಯಾವುದೂ ಇಲ್ಲ, ಹಬ್ಬ ಅದೆಲ್ಲ ಆಗಿದೆ. ಆದರೆ ಇದನ್ನು ಮುಗಿಸ್ಬೇಕಾದ್ರೆ ಏನು 3,50,000 ಮುಗಿದಿದೆ ಅದನ್ನು ಈ ಲಿಸ್ಟಿಂದ ಡಿಲೀಟ್ ಮಾಡಿ. ನಾವು ಕೇಳ್ತಾ ಇರೋದು ಇಷ್ಟೇ, ಈ ಲಿಸ್ಟಿಂದ ನೀವು 350 ತೆಗೆದುಬಿಟ್ರೆ ನಿಮಗೆ 230 ಉಳಿಯುತ್ತೆ. ಆ 230ರಲ್ಲಿ ಏನಾಗಿದೆ, 1,00,000 ಮೇಲೆ ಮನೆಗಳು ಬಾಡಿಗೆದಾರರು ಬೇರೆ ಬೇರೆ ಜಾಗದಿಂದ ಬಂದವರೆಲ್ಲ ಇದ್ದಾರೆ. ತುಂಬ ಮನೆ ಖಾಲಿ ಇದ್ದಾವೆ, ಬೀಗ ಹಾಕಿಟ್ಟಿದ್ದಾರೆ, ಖಾಲಿ ಇದ್ದಾವೆ. ಎಲ್ಲ ಫಾರಿನ್ನಲ್ಲಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ ನಮ್ಗೆ ವಿಷಯ, ಅವರು ಎಲ್ಲಿದ್ದಾರೆ ಅಂತ. ಆ ಮನೆಗಳ ಲಿಸ್ಟನ್ನು ನೀವು ಕೊಡಿ ಅಂತೇಳಿ ಈಗ ಅವ್ರಿಗೇನೂ ಇಲ್ಲ. ಅವ್ರು ಏನಂತಾರೆ, ಫೋಟೋ ಹೊಡೆದು ಅದನ್ನು ಅಪ್ಲೋಡ್ ಮಾಡಬೇಕು ಅಂತ. ಈಗ ಒಂದು ಹೇಳಿದ್ರಲ್ಲ, ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಅಂತ. ಅಲ್ಲಿ ಏನು GPS ಕೊಡಲಿಲ್ಲ, ಮನೆ ಹಾಕ್ಕೊಟ್ರು ನಂಬರು, ನಾನು ಹೋಗಿ ಹುಡುಕಿ ನಾನು ಕೊಡಬೇಕು. ಈಗ ನನಗೆ ಏನು ಮಾಡಿದ್ದಾರೆ, ಈಗ 1,30,000 ಮನೆ ಬಂತಲ್ಲ, ಆ ಮನೆಯಲ್ಲಿ ಬಲ್ಕ್ ತೆಗೆದ್ರು.
ತೆಗೆದುಬಿಟ್ಟು ನಿಮಗೆ 20, ನಿಮ್ಗೆ 20, ನಿಮ್ಮ 30 ಈ ರೀತಿ ಮನೆ ಕೊಟ್ಟರು. ಮನೆ ಕೊಟ್ಟರೆ ಹಲವಾರು ಜನ ಸೂಪರ್ವೈಸರ್ಸ್ ಇದ್ದಾರೆ. ನನಗೆ ಮನೆ ಕೊಟ್ಟಿರೋ ಜಾಗದಲ್ಲಿ ಒಬ್ಬ ಸೂಪರ್ವೈಸರ್ ಇದ್ದರೆ ನಾನು ಐ ಕ್ಯಾನ್ ಅಫೋರ್ಡಬಲ್ ಅವ್ರಿಗೆ ಹೋಗಿ ನನ್ನ ತಾಪತ್ರೆ ಇದೆ ಹಿಂಗಿದೆ ಅಂತ ಹೋಗಿ ಹೇಳ್ತೀನಿ. ನಾನು ಈ ಮನೆ ಮಾಡಬೇಕಾದ್ರೆ ನಾನು 2-3 ಮನೆ ಒಬ್ಬ ಸೂಪರ್ವೈಸರು, ಇನ್ನೊಂದು 2 ಮನೆ ಇನ್ನೊಬ್ಬ ಸೂಪರ್ವೈಸರು, ಇನ್ನೊಂದು 5 ಮನೆ ಇನ್ನೊಬ್ಬ ಸೂಪರ್ವೈಸರು, ಈ ರೀತಿ ಅಲಾಟ್ಮೆಂಟ್ ಮಾಡಿ ಕೊಟ್ಟರೆ ಹೇಗೆ ಸರ್ ನಾವು ಸಮೀಕ್ಷೆ ಮಾಡೋಕ್ಕಾಗ್ತದೆ? ಈ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡೆ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಅವ್ರ ಕೆಳಗೆ ಕೆಲಸ ಮಾಡೋರಿರ್ಬೋದು, ಆ ವಿಶೇಷವಾಗಿ ADCಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಮನುಷ್ಯ ಸ್ಟಾರ್ಟೆಡ್ ಈಸ್ ವರ್ಕ್ ಆಫ್ಟರ್ 27th. ಸರ್ಕಾರ ಆದೇಶ ಕೊಟ್ಟಿದ್ದು 22ಕ್ಕೆ. ಆ 22 ಕೊಟ್ಟ ನಂತರ 22ಕ್ಕೆ ಆದೇಶ ಬರುವ ಮುಂಚೆ ಹೌ ಮೆನಿ ಮೀಟಿಂಗ್ಸ್ ಯು ಹೋಲ್ಡ್ ವಿತ್ ದಿ ಆಫೀಸರ್ಸ್? ಪೂರ್ವಭಾವಿ ಸಿದ್ಧತೆ ಬೇಕಲ್ಲ. ಪೂರ್ವಭಾವಿ ಸಿದ್ಧತೆ ಸಂಪೂರ್ಣವಾಗಿ ಇಲ್ಲದೆ ಮಾಡಿರ್ತಕ್ಕಂಥ ದೊಡ್ಡ ಅನಾಹುತ ಇದು. ಹಾಗಾಗಿ ವೈಜ್ಞಾನಿಕ ನಾನು ಮನೆಗೆ ಹೇಳಿದ್ದೀನಿ, ಅವ್ರನ್ನ ಆ ADCಯನ್ನು 4th ವಿತ್ತು ನೀವು ರಜೆಯಲ್ಲಿ ಕಳಿಸ್ಬೇಕು, ಇಲ್ಲ ನಿಮ್ಮ ಸಮೀಕ್ಷೆ ಸರಿಯಾಗಿ ನಡಿಬೇಕು ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಿಡಿ ಅಂತ ಹೇಳಿದ್ದೀನಿ ನಾನು. ಇದ್ರ ಜೊತೆಯಲ್ಲಿ ಸರ್ 100 ಜನ ಶಿಕ್ಷಕರನ್ನ ನೀವು ಇಡೀ ರಾಜ್ಯದಲ್ಲಿ, ನಾನು ಹೇಳೋದು ಇಲ್ಲಿ ವಿಶೇಷವಾಗಿ ಉಡುಪಿ ಮತ್ತು ಮಂಗಳೂರು, ದಾವಣಗೆರೆ ನನ್ನ ಕ್ಷೇತ್ರದಲ್ಲಿ hundreds ಆಫ್ ಟೀಚರ್ಸ್ನ ಸಸ್ಪೆಂಡ್ ಮಾಡಿದ್ದೀರಿ. ನೀವು BOಗಳನ್ನ ರಜೆದಲ್ಲಿ ಕಳಿಸಿದ್ದೀರಿ. ಶಿಕ್ಷಕರೇ ಮೋರ್ ದ್ಯಾನ್ 50-55% ಕೊರತೆ ಇದೆ. ಇವ್ರನ್ನ ಸಸ್ಪೆಂಡ್ ಮಾಡಿದರೆ ಇವ್ರನ್ನ ರಿವೋಕ್ ಮಾಡೋದು ಯಾವಾಗ? ಮತ್ತು ಶಾಲೆಗೆ ಕಳ್ಸೋದು ಯಾವಾಗ? ಆಮೇಲೆ ಇರ್ತಕ್ಕಂಥ ಶಿಕ್ಷಕರಲ್ಲಿ ನೀವು ಸರಿಯಾದ ರೀತಿ ಅವ್ರ ಹತ್ರ ಕೆಲಸ ತಗೊಳಕ್ಕಾಗದೆ, ನೀವು ಸರಿಯಾದ ರೀತಿ ಕೆಲಸ ಅವ್ರಿಗೆ ಅಲಾಟ್ ಮಾಡೋಕ್ಕಾಗದೆ, ನೀವು BOಗಳನ್ನ ಬೇರೆ ಬೇರೆ DDPಗಳನ್ನ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ನೀವು ನಿಷ್ಠುರ ಮಾಡಿದಿರಲ್ಲ. ಅದರ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಯಾರಾದರೂ ಈ ಕೆಲಸ ಮಾಡಿಲ್ಲ ಅಂತ ಒಬ್ಬನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಾ? ಅವ್ರ ಮೇಲೆ ನಾವು ನೋಟಿಸ್ ಕೊಟ್ಟಿದ್ದೀರಾ? ಶಿಕ್ಷಕರನ್ನ ಗುಲಾಮರ ರೀತಿ ನಡೆಸ್ಕೊಂಡಿದ್ದೀರಿ ನೀವು. ಇದು ಸರಿಯಾದ ಕ್ರಮ ಅಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ. ವಿಶೇಷವಾಗಿ ಆ ADCಗೆ ನಾನು ಹೇಳ್ತೀನಿ, ರಾಜಣ್ಣವ್ರಿಗೆ, ಇದು ಸರಿಯಾದ ಕ್ರಮ ಅಲ್ಲ. ಅವ್ರನ್ನ 4th ವಿತ್ತು ಸರ್ಕಾರ ಸರಿಯಾದ ರೀತಿ ನೋಡಿದರೆ, ಅವ್ರ ನ್ಯೂನತೆಗಳನ್ನೆಲ್ಲ ನೋಡಿದರೆ ಈ ಸಮೀಕ್ಷೆ ಸಂಪೂರ್ಣ ಹಾಳಾಗೋದಕ್ಕೆ ಕಾರಣ ಆ ADCನ ಫಸ್ಟ್ ಸಸ್ಪೆಂಡ್ ಮಾಡಬೇಕು. ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕಿರುಕುಳ ಕೊಟ್ಟಿದ್ದಾರೆ, ಶಿಕ್ಷಕರಿಗೂ ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೂ ಕೊಟ್ಟಿದ್ದಾರೆ. ವರ್ತನೆ ಸರಿ ಇಲ್ಲ. ನಿಮ್ಮ ವರ್ತನೆಯನ್ನು ಸರಿ ಮಾಡಿಸ್ಕೊಳ್ಳಿ. ಮತ್ತು ಇವರೊಟ್ಟಿಗೆ ಕಾರ್ಡಿಯಲ್ ರಿಲೇಷನ್ಶಿಪ್ಪಲ್ಲಿ ಕೆಲಸ ಮಾಡಿ. ಯಾವ ಶಿಕ್ಷಕರು ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ? ರಜಾ ದಿನ ಇದ್ದರು, ಏನಿದ್ರು, ಹಬ್ಬ ಇದ್ದರು, ಎಲ್ಲ ಇದ್ದರು, ಒಪ್ಕೊಂಡಿದ್ದಾರೆ ಮಾಡ್ತೀವಿ ಅಂತೇಳಿ ಅಂತ. ಹಾಗಾಗಿ ಈ ಅವೈಜ್ಞಾನಿಕವಾಗಿ ಈ ಮಾಡಿರ್ತಕ್ಕಂಥ ಈ ಕೆಲಸದಲ್ಲಿ ಇವರು ಇವತ್ತು ನೋಡಿ ಮಂಗಳೂರಿನಲ್ಲಿ 1453 ಟೀಚರ್ಸ್ ಇದ್ದಾರೆ, ದಕ್ಷಿಣ ಮತ್ತು ಉತ್ತರ 1453. 1421 ಜನ ನೀವು ಹಾಕಿದ್ದೀರಿ. ಕೇವಲ ಒಂದು 25 ಜನ ಶಿಕ್ಷಕರನ್ನ ಬಿಟ್ಟಿದ್ದೀರಿ. ಅವರು ಪಾಪ ಹೇಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಅದು ಇದರೊಳಗಡೆ ಬೇಕಾದಷ್ಟು ಜನ ಪೇಷಂಟ್ಗಳಿದ್ದಾರೆ. 1421ರಲ್ಲಿ ಬಂಟ್ವಾಳದಲ್ಲಿ 1094 ಟೀಚರ್ಸ್ ಇದ್ದಾರೆ. 834 ಜನ ಪ್ಲಸ್ ಸೂಪರ್ವೈಸರ್ 76 ಜನ ನಾವು ಬಳಕೆ ಮಾಡ್ಕೊಂಡಿದ್ದೀರಿ. ಇನ್ನೆಷ್ಟು ಜನ ಬಳಕೆ ಮಾಡ್ಕೋಬೇಕು? ನಿಮಗೆ ಶಾರ್ಟ್ ಬಂದಿರೋದು ಇನ್ನೊಂದು 60-70 ಜನ. 60-70 ಜನ ಅದರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಇಲ್ವಾ ಜನ? ಅವ್ರನ್ನ ಹಾಕೋಕ್ಕಾಗಲಿಲ್ವಾ? ಯಶಸ್ವಿಯಾಗಿ ನಡೀತಾ ಇರಲಿಲ್ವಾ? ಮೂಡುಬಿದ್ರೆ ಅವ್ರನ್ನ ತಂದು ಮಂಗಳೂರಿನಲ್ಲಿ ಸಮೀಕ್ಷೆಗೆ ಹಾಕಿದ್ದೀವಿ. ಇವತ್ತು ಕೂಡ ಮಂಗಳೂರಿಗೆ ವಿಶೇಷವಾಗಿ ಲೇಡೀಸು. ಇದಕ್ಕೆ ನಾವು ನೋಡಿ, ಇದೆಲ್ಲವೂ ನೀವು ಇಷ್ಟು ಅವೈಜ್ಞಾನಿಕವಾಗಿ ನಡ್ಕೊಂಡು ಇದೆಲ್ಲ ಮಾಡಿ ಆಮೇಲೆ ಅವ್ರನ್ನ ವಿತಿನ್ ಎ ಸ್ಪ್ಯಾನ್ ಆಫ್ 1 ಅವರ್ನಲ್ಲಿ ಯು ಶುಡ್ ರಿಪೋರ್ಟ್ ಟು ದಿ ಆಫೀಸ್ ಅಂತ ಎಲ್ಲೋ ಇರ್ತಾರೆ ಮೆಸೇಜ್ ಹಾಕ್ಬಿಡ್ತೀರಿ. ರಾತ್ರಿ ಹೆಣ್ಮಕ್ಳಿಗೆ ಫೋನ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಇರಬೇಕಂತಾರೆ. ಸರ್ 6 ಗಂಟೆಗೆ ನಾನೇನಾರು ಮನೆ ಹೋಗಿ
ಬಾಗಲ್ ಬಡಿದ್ರೆ ಬೆಲ್ ಮಾಡಿದರೆ, ಮೊನ್ನೆ ಒಂದು ಬೆಲ್ ಮಾಡಿದ್ದಾರೆ, ಬೆಳಿಗ್ಗೆ ಒಂದು 9 ಗಂಟೆಯಲ್ಲೇನೋ ಪಾಪ ಬೆಲ್ ಮಾಡಿದ್ದಾರೆ. ಮಗು ಮಲಗಿತ್ತಂತೆ, ಅವನು ಬಂದು ಟೀಚರಿಗೆ ಕಪಾಳ ಕೊಡ್ತಿದ್ದಾನೆ. ಆ ಬೆಲ್ಲಿ ಸೌಂಡಿಗೆ ಆ ಮಗು ಎದ್ದಿದೆ. ಮಧ್ಯಾಹ್ನ ಮಲಗಿರ್ತಾರೆ. ನಿಮ್ಗೆ ಗೊತ್ತು ಮಧ್ಯಾಹ್ನ ಅವರು ಅವ್ರ ಮನೆ ಒಳಗೆ ಹೇಗಿರ್ತಾರೆ ಗೊತ್ತಿಲ್ಲ. ಮಧ್ಯಾಹ್ನ ಮಲಗಿದ್ದಾರೆ, ಮಧ್ಯಾಹ್ನ ಡಿಸ್ಟರ್ಬ್ ಮಾಡಿದ್ದಾರೆ, ನಿಮ್ಮ ಮಾನ ಮರಿದೆ ನಿಮಗೆ ಅಂತ ಏನೇನು ಮಾತುಗಳಲ್ಲಿ ಹೇಳ್ಬೇಕು ಆ ಮಾತುಗಳೆಲ್ಲ ಹೇಳಿದೆ. ಇದೆಲ್ಲವನ್ನೂ ಸಹಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. 6 ಗಂಟೆಗೆ ಹೋಗಿ ಮನೆ ಬೆಲ್ ಹೊಡೆದು ನಾನು ಸಮೀಕ್ಷೆ ಮಾಡ್ತೀನಿ ಅಂದರೆ ನಾನು ವರ್ಣಲ್ಲಿ ಹೇಳ್ಬಾರ್ದು. ಮೊನ್ನೆ ಹೇಳಿದ್ದೀನಿ, ಚಪ್ಪಲಿ ತಗೊಂಡು ಹೊಡಿತಾರೆ ಅಂತಲೇ ಹೇಳಿದ್ದೀನಿ. ಬಿಡ್ತಾರೆ 6 ಗಂಟೆಗೆ ಬಂದು ಯಾರೋ ಮನೆ ಬಾಗಿಲು ಬೆಲ್ ಮಾಡಿದರೆ 6 ಗಂಟೆಗೆ ಬಂದು ರಿಪೋರ್ಟ್ ಆಗೋ ನೀವು ಮನೆ ಬಾಗಿಲಲ್ಲಿ ಇರಬೇಕು. ಆಮೇಲೆ ಆ ಕೂಲಿ ಕಾರ್ಮಿಕರು ಎಲ್ಲೆಲ್ಲೋ ಹೋಗ್ತಾರೆ, ಅವ್ರನ್ನ ಹುಡ್ಕೋದು ಎಷ್ಟು ಕಷ್ಟ ಇದೆ ಸರ್. ಬೀಗ ಹಾಕಿದರೆ 3 ಸರಿ ಹೋಗು ಅಂತಾರೆ. ನೀವು ಯಾರು ಒಬ್ಬರು ಅಧಿಕಾರಿಗಳು ಮೇಲ್ವಿಚಾರಕರು ಆಗಿದ್ದೀರಲ್ಲ, ನೀವು ಯಾವ ತಹಶೀಲ್ದಾರರು ಬೇರೆ ಬೇರೆ ಇದ್ದಾರಲ್ಲ, ನೀವು ಯಾರಾದರೂ ಒಬ್ಬರಾದರೂ ಅದನ್ನು ರೂಟಲ್ಲಿ ಹೋಗಿದ್ದೀರಾ? ಇಲ್ಲಿ ಗೇಟೆಡ್ ಆಫೀಸರ್ ಅಲ್ಲದೆ ಇದ್ದಾರನ್ನೆಲ್ಲ ಹೆಡ್ ಮಾಸ್ಟರ್ಗಳನ್ನೆಲ್ಲ ತಗೊಂಡಿದ್ದೀರಿ ಸರ್. ಹೆಡ್ ಮಾಸ್ಟರ್ಗಳು ಕೈ ಬಿಟ್ಟಿದ್ದೀರಿ ಅಂತೀರಿ, ಸೀರಿಯಸ್ ಏಲ್ಮೆಂಟ್ನವ್ರು ಕೈ ಬಿಟ್ಟಿದ್ದೀರಿ ಅಂತೀರಿ. ಇಲ್ಲ ಹಂಗಾರೆ ನೋಡಿ, 1453 ಜನದಲ್ಲಿ 1421 ಬಳಕೆ ಮಾಡ್ಕೊಂಡಿರೋದು ನಮ್ಮ ಹತ್ರ ಇದೆ ಲಿಸ್ಟು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ನಾನು, ವಿಶೇಷವಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ADCಗೆ ಹೇಳ್ತಾ ಇದ್ದೀನಿ, ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ವರ್ತನೆಯನ್ನು ಸರಿ ಮಾಡ್ಕೊಳ್ಳಿ, ಜೊತೆಗೆ ವಿಶ್ವಾಸಕ್ಕೆ ತಗೊಳ್ಳಿ ಟೀಚರ್ಸ್ನ. ಆಮೇಲೆ ಆ BOಗಳ ಮೇಲೆ ಏನು ಕ್ರಮ ಮಾಡಬೇಕು ಅಂತ ಹೊರಟಿದ್ರಿ, ಅದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಆ ನೋಟಿಸನ್ನು ವಿತ್ಡ್ರಾ ಮಾಡಿ ಆ BOಗಳನ್ನ ಕರೆಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಸಮೀಕ್ಷೆ ಕಾರ್ಯನ ಮುಗಿಸ್ಕೊಡಿ. ನಾವು ಮುಗಿಸ್ಕೊಡೋಕ್ಕೆ ಸಂಪೂರ್ಣವಾಗಿ ನನ್ನ ಜೊತೆಯಲ್ಲಿದ್ದೇವೆ, ನಾವು ಎಲ್ಲರೂ ಜೊತೆಯಲ್ಲಿದ್ದೇವೆ ನಾವು. ಹಾಗಾಗಿ ನಾನೊಬ್ಬ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಶಿಕ್ಷಕರನ್ನ ಈ ರೀತಿ ಅಮಾನವೀಯ ರೀತಿಯನ್ನು ಮೆರೆದಿದ್ದೀರಿ. ಆ ಗುಣಗಳನ್ನು ಬಿಡಬೇಕಾಗತ್ತೆ. ಶಿಕ್ಷಕರಿಗೆ ಸರಿಯಾದ ರೀತಿ ಗೌರವ ಕೊಟ್ಟು ಅವ್ರ ಕೆಲಸವನ್ನು ಮಾಡಿಸ್ಕೊಳ್ಳಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.